ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಐನಿಕೆದು ಗ್ರಾಮದ ಕುಜುಂಬರ್ ಎಂಬಲ್ಲಿ ಸೇತುವೆ ನಿರ್ಮಿಸುವಂತೆ ಬೇಡಿಕೆ ಮಾಡಿದ್ದರು. ಬೇಡಿಕೆ ಈಡೇರಿಸದ ಹಿನ್ನೆಲೆಯಲ್ಲಿ ಆ ಭಾಗದ ಜನರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸದೆ ಹೊಳೆಗೆ ಮರದ ಸಂಕ ನಿರ್ಮಿಸಲು ಶ್ರಮ ಸೇವೆ ನಡೆಸಿದಂತಹ ಘಟನೆ ನಡೆದಿದೆ. ಕಡಬ ತಾಲೂಕಿನ ಕುಜುಂಬಾರು ಎಂಬಲ್ಲಿ ಸೇತುವೆ ನಿರ್ಮಾಣಕ್ಕೆ ಹಲವಾರು ವರ್ಷಗಳಿಂದ ಬೇಡಿಕೆ ಮನವಿಯನ್ನ ಸಲ್ಲಿಸಿದ್ದರೂ ಸಂಬಂಧಪಟ್ಟವರು ನಿರ್ಲಕ್ಷ್ಯ ವಹಿಸಿದ್ದರು ಎಂದು ಆರೋಪವನ್ನ ಮಾಡಲಾಗಿದೆ. ಇತ್ತೀಚೆಗೆ ಇಲ್ಲಿನ ಜನ ಸೇತುವೆ ನಿರ್ಮಿಸದ ಹಿನ್ನೆಲೆಯಲ್ಲಿ ಮತದಾನ ಬಹಿಷ್ಕಾರ ಮಾಡುವ ನಿರ್ಧಾರದೊಂದಿಗೆ ಬ್ಯಾನರ್ ಅನ್ನು ಅಳವಡಿಸಿದರು. ಈ ವೇಳೆ ಸ್ಥಳೀಯ ಅಧಿಕಾರಿಗಳು ಆಗಮಿಸಿ ಜನರ ಮನವೊಲಿಸಿದರು. ಸೇತುವೆ ನಿರ್ಮಿಸದೇ ಇದ್ದಲ್ಲಿ ಮತದಾನ ಬಹಿಷ್ಕಾರ ಎಂಬ ನಿರ್ಧಾರಕ್ಕೂ ಅಂದೇ ಬಂದಿದ್ದರು. ಆದರೂ ಸೇತುವೆ ನಿರ್ಮಿಸುವ ಬಗ್ಗೆ ಯಾವುದೇ ಭರವಸೆ ನೀಡದ ಹಿನ್ನೆಲೆಯಲ್ಲಿ ಕುಜುಂಬಾರು ಪರಿಸರದ ಸುಮಾರು 30 ಮನೆಗಳ 80ಕ್ಕೂ ಅಧಿಕ ಜನರು ಮತವನ್ನು ಚಲಾಯಿಸಿಲ್ಲ. ಬದಲಿಗೆ ಹೊಳೆಗೆ ಸಂಪರ್ಕ ಕಲ್ಪಿಸುವ ಪಾಲ ನಿರ್ಮಾಣದಲ್ಲಿ ಶ್ರಮಸೇವೆ ನಡೆಸಿ ಸಂಬಂಧಿಸಿದವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಲವು ವರ್ಷಗಳಿಂದ ಬೇಡಿಕೆ ನೀಡುತ್ತಾ ಬಂದಿದ್ದೇವೆ, ಆದರೂ ಸ್ಪಂದಿಸ್ತಾ ಇಲ್ಲ, ಭರವಸೆ ನೀಡಿ ಕೈದೊಡೆದುಕೊಳ್ಳುತ್ತಾರೆ ಎಂದು ಆರೋಪವನ್ನ ಮಾಡಲಾಗಿದೆ. ಇನ್ನು ವಿಧಾನಸಭಾ ಚುನಾವಣೆ ಬಹಿಷ್ಕಾರ ಮಾಡಿದ್ದೇವೆ, ಮುಂದೆಯೂ ಸೇತುವೆ ಆಗದೇ ಇದ್ರೆ ಎಂಪಿ ಚುನಾವಣೆಯನ್ನು ಬಹಿಷ್ಕರಿಸುತ್ತೇವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಿಮ್ಮ ಓಟು ನಮಗೆ ಅಗತ್ಯವಿಲ್ಲ ಎಂಬ ಮಾತನ್ನು ನಾವು ಕೇಳಬೇಕಾಗಿದೆ ಎಂದು ಜನತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. MLA ಅವರು 2 ಸಲ ಇಲ್ಲಿ ಸ್ಪಾಟಿಗೆ ಬಂದಿದ್ದಾರೆ. ಈಗ ಕಳೆದ ಪಂಚಾಯತ್ ಒಟ್ಟಿಗೆ ಮೊದಲು ಬಂದಿದ್ದರು, ಬಂದು ಮಾಡಿಸುವ 40 ಲಕ್ಷ ಬೇಕಾಗ್ತದೆ ಮಾಡಿಸ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ಅದ ನಂತರ ನಾವು ಪಂಚಾಯತ್ ಒಟ್ಟಿಗೆ ಬ್ಯಾನ್ ಮಾಡುವ ಇದು ಇತ್ತು, ಅದಕ್ಕೋಸ್ಕರ ಅವರು ಬಂದು ಮಾಡಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಇನ್ನೂ ಆಗಲಿಲ್ಲ. ಈಗ ವಿಧಾನಸಭೆ ಚುನಾವಣೆಗೆ ನಾವು ಒಂದು 30 ಮನೆಯವರೆಲ್ಲ ಒಟ್ಟಿಗೆ ಹೋಗದೆ ಬಹಿಷ್ಕಾರ ಆಗ್ತಿದ್ದೇವೆ. ಇನ್ನು ಈಗ ಮೊನ್ನೆ ಇತ್ತೀಚೆಗೆ 2 ದಿವಸಗಳಿಂದ ನಾವು ಬ್ಯಾನ್ ಮಾಡಿ 1 ತಿಂಗಳು ಆದರೂ ಯಾರು ಬರಲಿಲ್ಲ. ಒಂದು 2 ದಿವಸ ಹಿಂದೆ ಪಕ್ಷದವರು ಬಂದಿದ್ದರು. ಇನ್ನು ಬರುವ ಓಟಿಗೆ ಮೊದಲು ನಾವು ಮಾಡಿಸಿಕೊಡ್ತೇವೆ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ. ಇಟ್ಟಾಗ ಮತದಾನ ಬಹಿಷ್ಕಾರ ಮಾಡುವುದಾಗಿ ನಾವು ಹೇಳಿಕೊಟ್ಟೆವು. ಆ ಸಮಯದಲ್ಲಿ ನಾವು ಮತದಾನ ಹಾಕುವ ಸಮಯದಲ್ಲಿ ಸಹ ನೀವು ನಿಮ್ಮ ಓಟ್ ನಮಗೇನು ದೊಡ್ಡ ಅಗತ್ಯ ಇಲ್ಲ, ಯಾಕೆಂದರೆ ನಾವು ಫುಲ್ ಮೆಜಾರಿಟಿಯಲ್ಲಿ ನಾವು ಬರ್ತೇವೆ, ಹಾಗೆ ನಿಮ್ಮ ಒಂದೊಂದು ಓಟ ಹಾಕಿದ್ರು ದೊಡ್ಡ ಪರವಾಗಿಲ್ಲ ಅಂತ ಅವರು ವಿಶೇಷವಾಗಿ ಹೇಳಿಕೊಂಡಿದ್ದಾರೆ ಅಂತ ಮಾತು ಬರುವಾಗ ನಾವು ಈ ದಿವಸ ಒಂದು ಮತದಾನ ಬಹಿಷ್ಕಾರ ಮಾಡುವುದಕ್ಕೆ ಒಂದು ಸೂಕ್ತ ದಿನಾಂಕ ನಿರ್ಧರಿಸಿ ನಾವು ಈ ಪಾಪ ಹಾಕುವ ಕೆಲಸವನ್ನು ನಾವು ಮಾಡಿದ್ದೇವೆ.